ನಾಲ್ಯಪದವು ಪಿಎಂ ಶ್ರೀ ಸರ್ಕಾರಿ ಶಾಲೆ ಕಳೆದ ಕೆಲ ವರ್ಷಗಳಿಂದ ವಿವಿಧ ಚಟುವಟಿಕೆಗಳೊಂದಿಗೆ ಗಮನ ಸೆಳೀತಾ ಇದೆ. ಪ್ರಸ್ತುತ ಶಾಲೆಯಲ್ಲಿ ಎಲ್ಕೆಜಿಯಿಂದ 8ನೇ ತರಗತಿವರೆಗೆ ಒಟ್ಟು 850 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಿಂದಿನ ವರ್ಷ ಹೊಸದಾಗಿ 120 ವಿದ್ಯಾರ್ಥಿಗಳು ದಾಖಲಾತಿಯಾಗಿದ್ದರು. ಈ ವರ್ಷ ದಾಖಲಾತಿಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು 290 ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಶಾಲೆಗೆ ದಾಖಲಾಗಿದ್ದಾರೆ. ಶಾಲೆಯಲ್ಲಿ ಒಟ್ಟು 18 ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದು, ಹೊಸದಾಗಿ ಗೌರವ ಶಿಕ್ಷಕರನ್ನ ನೇಮಿಸಲಾಗಿದೆ. ಅವರಿಗೆ ದಾನಿಗಳ ಸಹಕಾರದಿಂದ ವೇತನವನ್ನು ನೀಡಲಾಗ್ತಾ ಇದೆ. ನಾಲ್ಯಪದವು ಸರ್ಕಾರಿ ಶಾಲೆ ಗುಣಮಟ್ಟದ ಶಿಕ್ಷಣದಿಂದ ಗುರುತಿಸಿಕೊಂಡ ಬಳಿಕ ಇದೀಗ ಶಾಲೆಗೆ ನಗರದ ವಿವಿಧ ಖಾಸಗಿ ಶಾಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. 2026-27ನೇ ಸಾಲಿಗೆ ಇಲ್ಲಿಯವರೆಗೆ ಸುಮಾರು 150 ವಿದ್ಯಾರ್ಥಿಗಳು ವಿವಿಧ ಖಾಸಗಿ ಶಾಲೆಗಳಿಂದ ಸೇರ್ಪಡೆಗೊಂಡಿದ್ದಾರೆ ಎಂದು ಶಿಕ್ಷಕರು ತಿಳಿಸಿದ್ದಾರೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಕಾರಣಕರ್ತರು ಪದೋ ಫ್ರೆಂಡ್ಸ್ ಕ್ಲಬ್, STMC, ವಿದ್ಯಾದೇವಿ ಟ್ರಸ್ಟ್ ಹಾಗೂ ಊರಿನ ಎಲ್ಲ ದಾನಿಗಳು ಈ ಶ್ರಮ ವಹಿಸಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗೆ ನಾನಿಲ್ಲಿ ಬಂದಾಗ ಎಲ್ಲ ಕೊರತೆ ಇಲ್ಲದೆ ನಡೀತಾ ಉಂಟು. ಹಾಗಾಗಿ ನನಗೆ ತುಂಬ ಸಂತೋಷವಾಗ್ತದೆ. ನನ್ನ ಹಿಂದೆ ಹಲವು ಟ್ರಸ್ಟಿನವರು ಇದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳ ದಾಖಲಾತಿ 5% ಹೆಚ್ಚಳವಾಗುವಂತೆ ರಾಜ್ಯ ಶಿಕ್ಷಣ ಇಲಾಖೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಗುರಿ ನೀಡಿದೆ. ಪಿಎಂ ಶ್ರೀ ಶಾಲೆಗಳಿಗೆ 25% ಗುರಿ ನೀಡಲಾಗಿದೆ. ಆದರೆ ನಾಲ್ಯ ಪದವಿನ ಶಾಲಾ ಶಿಕ್ಷಕರು, SDMC, ಸ್ಥಳೀಯ ಸಂಘಟನೆಗಳು ಹಾಗೂ ಜನರ ಶ್ರಮ ಹಾಗೂ ಶಾಲೆಯ ಶಿಕ್ಷಣ ಕ್ರಮ ವಿದ್ಯಾರ್ಥಿಗಳನ್ನು ಶಾಲೆಯತ್ತ ಆಕರ್ಷಿಸ್ತಾ ಇದೆ. ನಮ್ಮ ಶಾಲೆಯಲ್ಲಿ ಈಗ ಮೊನ್ನೆ ಮಾನ್ಯ ಶಿಕ್ಷಣ ಸಚಿವರು ಒಂದು ಮಾಹಿತಿಯನ್ನು ನಮಗೆ ಹೇಳಿದರು. ಒಂದು ಆರ್ಡರ್ ಬಂದಿತ್ತು. ಸರ್ಕಾರಿ ಶಾಲೆಗಳಲ್ಲಿ 5% ಈ ವರ್ಷ ದಾಖಲಾತಿ ಆಗಬೇಕು. PM ಶ್ರೀ ಮತ್ತು KPS ಸ್ಕೂಲ್ಗಳಲ್ಲಿ 25% ದಾಖಲಾತಿ ಆಗಬೇಕು ಅನ್ನೋದು ಆರ್ಡರ್ ಇತ್ತು. ಮತ್ತು ಅಂತಂದರೆ ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿದಂಥದ್ದು. ಸೊ ಹಾಗಾಗಿ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ನಮ್ಮ ಶಾಲೆಯ ವಿಶೇಷತೆ ಏನಂತ ಹೇಳಿದರೆ, PM ಶ್ರೀ ಶಾಲೆ ನಮ್ಮದು. ಇಲ್ಲಿ 25 ಸರ್ಕಾರ ಹೇಳಿದ 25%ಗಿಂತ ಅಟ್ ಪ್ರೆಸೆಂಟ್ ಇವತ್ತಿನ ದಿನಾಂಕಕ್ಕೆ ಸಂಬಂಧಿಸಿದ ಹಾಗೆ 44% ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಸುಮಾರು 290 ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ಬಂದು ಜಾಯ್ನ್ ಆಗಿದ್ದಾರೆ. ಕಳೆದ ವರ್ಷ ಇದ್ದದ್ದು ಇನ್ನೂ 666, ಈಗ 290 ಹೆಚ್ಚುವರಿಯಾಗಿ ಬಂದರು. ಅದರಲ್ಲಿ TC ಹೋಗೋದು 40 ಮಕ್ಕಳು ಹಾಗೆಲ್ಲ ಇದ್ದಾರೆ. ಮಧ್ಯದಲ್ಲಿ ಎಲ್ಲ ಸಣ್ಣ ಪುಟ್ಟ TC ಹೋಯಿತು, ಏನಾದರೂ ವಾಸ್ತವ್ಯ ಬದಲಾವಣೆ ಅಂತಾದರೆ ಒಂದು 50 ಮಕ್ಕಳು ಹೋಗ್ತಾರೆ. ಬಟ್ ಟೋಟಲಿ ನಾವು ಲೆಕ್ಕಾಚಾರ ಹಾಕುವಾಗ ನಮಗೆ 44% ನಮಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಸೊ ಸರ್ಕಾರಿ ಶಾಲೆಯಲ್ಲಿ 44% ಹೆಚ್ಚಾಗೋದು ಅದು ದೊಡ್ಡ ವಿಚಾರ. ವಿಶಾಲವಾದ ಆಟದ ಮೈದಾನ, ಗುಣಮಟ್ಟದ ಆಂಗ್ಲ ಶಿಕ್ಷಣ, ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ, ಅತ್ಯುತ್ತಮ ಶಿಕ್ಷಕ ವರ್ಗ, AI ಹಾಗೂ ರೋಬೋಟಿಕ್ಸ್ ಆಧಾರಿತ ಕಲಿಕೆ, ಸುಸಜ್ಜಿತ ತರಗತಿ ಕೊಠಡಿಗಳು, ಉತ್ತಮ ಗ್ರಂಥಾಲಯ, ಕಂಪ್ಯೂಟರ್ ಶಿಕ್ಷಣ ಸೌಲಭ್ಯ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರತ್ಯೇಕ ಶೌಚಾಲಯಗಳು ಈ ಶಾಲೆಯ ವಿಶೇಷತೆಗಳಲ್ಲೊಂದು. ಅಷ್ಟು ಜನ ಶಿಕ್ಷಕರಿಗೆ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗಬೇಕಂತೇಳಿ ನಾವು ಎಡಿಷನಲ್ ಆಗಿ ಅವರನ್ನು ತೆಗೆದುಕೊಂಡು ಅವರಿಗೆ ಸಂಬಳ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಟ್ರಸ್ಟ್, ಪದೋ ಫ್ರೆಂಡ್ಸ್ ಕ್ಲಬ್, SDMC ಮತ್ತು ಎಲ್ಲ ದಾನಿಗಳು ಸೇರಿಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ಅದರಿಂದ ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ. ಯಾಕೆಂತ ಹೇಳಿದರೆ, ಶಿಕ್ಷಕರ ಸಂಖ್ಯೆ ಎಷ್ಟು ಕಡಿಮೆ ಆಗ್ತದೆ, ಆ ಕಡಿಮೆ ಆದ ಕೂಡಲೇ ಇಲ್ಲಿ ಕ್ವಾಲಿಟಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು ಕ್ವಾಲಿಟಿ ಎಜುಕೇಷನ್ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ಗೌರವ ಶಿಕ್ಷಕರಿಗೆ ಸಂಬಳ ಕೊಡ್ತಿದ್ದೇವೆ. ಶಾಲೆಯ ಶಿಕ್ಷಕರು ಸಮಯದ ಲೆಕ್ಕ ಹಾಕಿ ಕೆಲಸ ಮಾಡದೆ ತಮ್ಮ ಸಾಮರ್ಥ್ಯವನ್ನು ಮೀರಿ ಮಕ್ಕಳಿಗಾಗಿ ಶ್ರಮಿಸ್ತಾ ಇದ್ದಾರೆ. ಸ್ಥಳೀಯ ಸಂಘ ಸಂಸ್ಥೆಗಳು ದಾನಿಗಳ ಸಹಕಾರದಿಂದ ಶಿಕ್ಷಕರನ್ನ ನಿಯುಕ್ತಿಗೊಳಿಸಿ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯವಾಗ್ತಾ ಇದೆ. ಸ್ಮಾರ್ಟ್ ಕ್ಲಾಸ್ ಸಹಿತ ವಿವಿಧ ಶೈಕ್ಷಣಿಕ ಯೋಜನೆಗಳು ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳಕ್ಕೆ ಕಾರಣವಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಭವಿಷ್ಯದಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸುವ ಯೋಜನೆಯೂ ಪ್ರಗತಿಯಲ್ಲಿದೆ.